ಈ ಪರಿ ನುಡಿವರೇ ತಡಿವರೇ ಈ ಪರಿ ನುಡಿವರೇ ನುಡಿವರೇ ಎಲೆತ ರಣವಾ ರಣವಾ ಯಾದುಡರಿ ಮರುಗುವರೆಯೇ ತಡೆವರೆ ಈ ಪರಿ ನುಡಿವರೆ ಮರುಗುವರೆಯೇ ಅಮ್ಮ 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 ಎಂತಹ ಕರ್ಣ ಕಠೋರವಾದಂತಹ ಮಾತುಗಳನ್ನಾಡಿಬಿಟ್ಟಿದ್ದಾಯಿ ನೀನು. ಹೀಗಾಡುವುದರ ಬದಲಾಗಿ ಮಗನೇ ಅಭಿಮನ್ಯು ನಿನ್ನ ಪ್ರಾಣ ಕೊಡು ಎನ್ನುವ ಹಾಗೆ ಕೇಳುತ್ತಿದ್ರೆ ಸಂತೋಷವಾಗಿ ನಾನು ನನ್ನ ಪ್ರಾಣವನ್ನು ಅರ್ಪಿಸ್ತಾ ಇದ್ದೆ. ಹಾಗೆ ಕೇಳಲಿಲ್ಲ, ಬದಲಾಗಿ ಮಾತೆಂಬ ಈಡಿಯಿಂದ ನನ್ನ ಈ ಕೋಮಲವಾದ ಹೃದಯವನ್ನೇ ಚುಚ್ಚಿಬಿಟ್ಟೆಯಪ್ಪ. ಈ ಪ್ರಪಂಚದಲ್ಲಿ ಕಂಡ ಕಟುಕರ ಕಂಠವನ್ನು ಕತ್ತರಿಸಿ ಕೈ ತೊಳೆಯುವ ಕಟುಕನಾದರೂ ಕೂಡ ಹೆತ್ತಪ್ಪೆಯ ತಲೆಯನ್ನು ಕಡಿಯುವುದಿಲ್ಲಪ್ಪ. ಏನಪ್ಪ ನಿನ್ನ ಮಗ ಒಬ್ಬ ಕಟುಕ ಕಿರಾತಕ ಎನ್ನುವ ಹಾಗೆ ಭಾವಿಸಿದೆಯಾ? ಒಂದು ವೇಳೆ ಅಂತಹ ಪರಿಸ್ಥಿತಿ ಬಂದ್ರೆ ನಿನಗಿಂತ ಮೊದಲೇ ನಾನು ನನ್ನ ಪ್ರಾಣವನ್ನು ಅರ್ಪಿಸ್ತಾ ಇದ್ದೆ. ಯಾಕಮ್ಮ ಯಾಕೆ ತಾಯೇ ನನ್ನ ಮಾತುಗಳು ನಿನಗೆ ಅರ್ಥವಾಗುವುದಿಲ್ಲ? ಹೇಳು, ನಿನ್ನ ಯೋಗ್ಯತೆ ಎಷ್ಟು ದೊಡ್ಡದಮ್ಮ. ಸ್ವೇಚ್ಛನ ಮಾತ್ರದಿಂದಲೇ ಪಾಪಿಗಳ ಪಾಪವನ್ನು ಪರಿಹರಿಸಿ ಪರಿಶುದ್ಧಗೊಳಿಸುವ ಪರಮ ಪಾವನಳಾದಂತಹ ಗಂಗಾಭವಾನಿ ಋಷಿಕೇಶ ಶ್ರೀಕೃಷ್ಣ ಪರಮಾತ್ಮನ ತಂಗಿ ನೀನು. ಪರರ ಪರಮಾಣು ಗುಣವನ್ನು ಪರ್ವತವೆಂದು ಪರಿಗ್ರಹಿಸಿ ಪರಿಹರಿಸುವ ಪರಿಜ್ಞಾನದ ಪರಿಪಾಠವುಳ್ಳ ಪಾರ್ಥ ಮಹಾಶಯ, ಮೂರು ಲೋಕದ ದಂಡ ಧನುರ್ಧರ ಧನಂಜಯ ವೀರ ಪಾರ್ಥನ ಮಾಡದಿ ನೀನು. ಆಗಲೇ ನೀನು ಹೇಳಿದ ಹಾಗೆ ಪ್ರಖರವಾದ ಪ್ರಭೆಯಿಂದ ಪ್ರಜ್ವಲಿಸುವ ಹೋಮಾಗ್ನಿಗೆ ಅಭಿಮನ್ಯು ಎನ್ನುವಂತಹ ಹೆಸರಿದೆಯಂತೆ. ಅಂತಹ ಭಾರತ ರತ್ನ ವೀರಾಭಿಮನ್ಯುವಿನ ತಾಯಿ ನೀನು. ಆದ್ರೆ ಈ ಹೊತ್ತು ಸಾಮಾನ್ಯಗಳಂತೆ ಮಾತುಗಳನ್ನು ಆಡುತ್ತಾ ಇದ್ದೀಯಲ್ಲ. ರಣಕ್ಷೇತ್ರವನ್ನು ಕಾಡ್ತಾ ಇದ್ದಾರೆ.
ಬಂದಿದ್ದೇನೆ. ಏನಾಗಬೇಕು? ಕುರುಕ್ಷೇತ್ರವನ್ನು ಸೇರಬೇಕಾಗಿದೆ. ಹಾ. ಯೋಗ್ಯವಾದಂತಹ ರಥವೇ ಸಿದ್ಧ ಮಾಡ್ತೇನೆ. ರಥ ಸಿದ್ಧವಾಗಿದೆ. ಆದ್ರೆ ಇಷ್ಟು ಅವಸರವಾಗಿ ಹೋಗುವುದಲ್ಲ. ಹಾ. ಅದಕ್ಕಿಂತ ಮೊದಲಾಗಿ ಮಾಡಬೇಕಾದಂತಹ ಕೆಲವು ಕಾರ್ಯಗಳಿವೆ. ಹಾ. ಸ್ವಲ್ಪ ಸರಿ. ಅರಸನಿಗೆ ಮಣಿದು ನಕುಲೋತ್ತರಿಗೆ ಬಾಡಿಸಿ ಕೇಳಿದೆ ಭೂಮಿ ವಿಜಯ ಪರಕೆ ಗೋಡೆ ಇದನ್ನು ಮಣಿರಥವಿರದಿ ಬಡಿದ ಪಾಠಿಗೆ ಸಾರಥಿ ಸೌಮಿತ್ರಿ, ಅಭಿಮನ್ಯು. ಚಕ್ರವ್ಯೂಹವನ್ನು ಭೇದಿಸಕ್ಕೆ ಹೊರಡುವಂತಹ ಶುಭ ಸಮಯವಿದು. ಹಾ. ಇಂತಹ ಸಮಯದಲ್ಲಿ ಹಿರಿಯರ ಆಶೀರ್ವಾದ ಎನ್ನುವುದು ನಮಗೆ ಮುಖ್ಯವಾಗಿ ಬೇಕೇ ಬೇಕು. ಖಂಡಿತ. ಅದಕ್ಕೆ ಬೇಕಾಗಿ ಹಾ. ಅರಸರಾದಂತಹ ಯುಧಿಷ್ಠಿರನ ಪಾದಗಳಿಗೆ ಇಲ್ಲಿಂದಲೇ ವಂದಿಸಿಕೊಂಡೆ. ಆಗಲಿ. ಆಮೇಲೆ ದೊಡ್ಡಪ್ಪ ಭೀಮಸೇನ ಹಾ. ಅವರ ಪಾದಗಳಿಗೂ ಕೂಡ ಇಲ್ಲಿಂದಲೇ ಶಿರಬಾಗಿದ್ದೇನೆ. ಸರಿ. ಆಮೇಲೆ ಹಾ. ನನ್ನ ಅಪ್ಪ ಪಾರ್ಥ ಮಹಾಶಯ ಈ ಹೊತ್ತು ಅವರು ಇರ್ಬೇಕಿತ್ತು, ಪ್ರಸಂಗವೇ ಬದಲಾಗ್ತಿತ್ತು. ಮತ್ತೆ ಏನು ಮಾಡೋಣ? ಹಾ. ಅವರ ಪಾದಗಳಿಗೆ ಕೂಡ ಇಲ್ಲಿಂದಲೇ ನಮಸ್ಕರಿಸಿದ್ದೇನೆ. ಆಮೇಲೆ ಹಾ. ನನ್ನ ಚಿಕ್ಕಪ್ಪಂದಿರು ನಕುಲ ಸಹದೇವರು ಹಾ. ಒಂದೇ ಕಾಲದಲ್ಲಿ ಜೊತೆಯಾಗಿ ನಿಂತು ಯುದ್ಧ ಮಾಡಿದ್ರೆ ಅವರನ್ನು ಗೆಲ್ಲುವವರು ಈ ಪ್ರಪಂಚದಲ್ಲಿ ಇಲ್ಲ. ಹೌದು. ಅವರ ಒಲುಮೆಯು ಕೂಡ ನನಗೆ ಬಲುಮೆಯಾಗಿ ದೊರಕಲಿ ಎನ್ನುವ ಹಾಗೆ ಅವರಿಗೆ ಕೂಡ ಅಡ್ಡ ಬಿದ್ದಿದ್ದೇನೆ. ಆಗಲಿ. ಆಮೇಲೆ ಸಾರಥಿಯಾದಂತಹ ನಿನಗೆ ಹಾ. ಪ್ರಾಯದಲ್ಲಿ ಸಣ್ಣವನು ದೊಡ್ಡವನು ಎನ್ನುವಂತಹ ಪ್ರಶ್ನೆ ಅಲ್ಲ. ಆ ಸ್ಥಾನಕ್ಕೆ ಕೊಡುವಂತಹ ಮರ್ಯಾದೆಯನ್ನು ಕೊಡಬೇಕಾದ್ದು ಕರ್ತವ್ಯ. ಹಾ. ನಿನಗೂ ನಮಸ್ಕಾರ. ಪ್ರಜ್ಞೆ ನಮಸ್ಕಾರ. ಇಷ್ಟೇ ಸಾಕಾ? ಆಹಾ. ಸಾಕಾಗುವುದಿಲ್ಲ. ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವ ದೇವರು ಎನ್ನುವ ಹಾಗೆ ಹೇಳಿಕೊಳ್ಳುವುದು, ಕೊಂಡಾಡುವುದು ಯಾರನ್ನು? ಬ್ರಾಹ್ಮಣರನ್ನು. ಹೌದು. ಅಂತಹ ಬ್ರಾಹ್ಮಣರಿಗೆ ಒಂದು ಹರಕೆ. ಹಾಗೆ ಇವತ್ತಿನ ಯುದ್ಧದ ರಂಗದಲ್ಲಿ ಗೆದ್ರೆ ಹಾ. ಹೊಟ್ಟೆ ತುಂಬಾ ಊಟ ಸಾಕಾಗ್ತದ? ಇಲ್ಲ, ಮತ್ತೆ ದಕ್ಷಿಣೆ ಕೂಡ ಬೇಕು. ಹೌದಲ್ಲ? ಹಾಗಾಗಿ ಹಾ. ಅಂತಹ ಭೂಮಿ ದಿವಿಜರ ಹರಕೆಗೊಂಡಾಗಿದೆ. ಇದು ಹಾ. ಅಶ್ವವಂದನೆ, ಹಾ. ರಥವಂದನೆ ಮಾಡುತ್ತಾ ರಥವನ್ನೇ ಹೇಳ್ತೇನೆ. ಯಾರಿಗೂ? ಬೆಳಗ ನೋಡಿದೆವು ಬಲಗನೆದಿದ್ದ ಬರೋದು ಜನಿದ ಪವನರಿದು ಕಡಿದಲ್ಲ ಸಾಕಿದ ಗುಪ್ಪಿ ಬಗಡೆಗೆ ಭಟನಿಂದ ಮತವೇನಯ್ಯ ಅಭಿಮನ್ಯು ಕುಮಾರ, ವೇಗವಾಗಿ ಓಡುತ್ತಿರುವಂತಹ ರಥದ ವಾಜಿಯನ್ನು ಹಿಡಿದೆ. ಹಾ. ಯಾಕೆ? ಕಾರಣ ಗೊತ್ತೇ? ಏನು? ಮುಂದೆ ನೋಡಿದೀಯಾ? ಏನು? ಕೌರವರ ಸೇನೆ ಹಾ. ಸಮುದ್ರದ ಅಲೆಗಳು ಹಾ. ಯಾವ ರೀತಿ ಅಪ್ಪಳಿಸುತ್ತಾ ಮುಂದೆ ಮುಂದೆ ಬರುತ್ತಾ ಇದೆಯೋ ಹಾ. ಅದೇ ರೀತಿಯಲ್ಲಿ ಗೋಚರಿಸುತ್ತಾ ಉಂಟು. ಇದರಲ್ಲಿ ಇರುವವರು ಹಾ. ಸಾಮಾನ್ಯರೇ ಯಾರು? ಖಂಡಿತವಾಗಿಯೂ ಅಲ್ಲ. ಗುರು ದ್ರೋಣಾಚಾರ್ಯ, ಹಾ. ಅಶ್ವತ್ಥಾಮಾಚಾರ್ಯ, ಗುರುಕೃಪಾಚಾರ್ಯ, ಹಾ. ಕರ್ಣಾದಿ ಸುಭಟರು ಹಾ. ಸುರರನ್ನು ಲೆಕ್ಕಿಸದ ತೆರದಿ ಹಾ. ಯುದ್ಧವನ್ನು ಮಾಡುವುದಕ್ಕೆ ಮುಂದಾಗಿದ್ದಾರೆ. ನೀನು ಬಂದದ್ದು ಹೇಗಾಯ್ತು ಬಲ್ಲೆಯ? ಹೇಗೆ? ಪುರನಿನ ಬಲಗ ನೋಡದಿ ಮಗದಿಯ ಬಡಬಣ್ಣವ ಬಂದದೆ ಅಭಿಮಣಿ ಕುಮಾರ, ನೀನು ಬಂದದ್ದು ಹೇಗಾಯ್ತು ಬಲ್ಲೆಯ? ಹೇಗೆ? ಹಿಂದೊಬ್ಬ ತನ್ನ ಕೊರಬಲ ತಿಳಿಯದೆ ಹಾ. ದೊಡ್ಡದಾದ ಬಂಡೆಯನ್ನು ಎತ್ತುವುದಕ್ಕೆ ಹೋದಂತೆ ಹಾ. ಪರಿಣಾಮ ಹಾ. ಕೊರಳೆ ತುಂಡಾಗಿ ಹೋಯಿತಂತೆ. ಹಾ. ಹಾಗಾಯಿತು. ಹಾ. ನೀನು ಬಿಡು. ಹಾ. ಶಿವಕುಮಾರ ಷಡಾನನ ಬಂದರೂ ಕೂಡ ಹಾ. ಇವರನ್ನು ಗೆಲ್ಲುವುದಕ್ಕೆ ಅಸಾಧ್ಯ. ರಥವನ್ನು ಕರುಣ ಸಾರಥಿಯೇ ಕೇಳು, ನಮ್ಮನ್ನೇ ನಾವೇ ಹೊಗಳಬಾರದು. ಸುಪ್ರಸಿದ್ಧ ಕೌರವ ಸೇನಾ ವಾಹಿನಿಯನ್ನು ಕಂಡು ಬೆಚ್ಚಿದೆಯ ಬೆದರಿದೆಯ? ಬೆದರದಿರು. ಇದು ಧೈರ್ಯದ ಮಾತುಗಳನ್ನು ಸರಿಯಾಗಿ ಕಿವಿ ಕೊಟ್ಟು ಕೇಳು. ಬವರವಾದರೆ ಹರನ ವದನದಿ ಬೆವರದ ಹೆನು, ವಾಸವನ ಸದೆ ಬಡಿವೆನು, ಹೊಕ್ಕಡ ಹೂದೆನಿಸುವೆನು, ಭಾರ್ಗವನ ಜವ ಕೆನಿಸುವೆನು. ಸಾಕಿನ್ನೇನು? ಕೃಷ್ಣಾರ್ಜುನನ ಎದುರಾಗಿ ಬಂದರೂ ಕೂಡ ಲೆಕ್ಕಿಸಲಾರೆ. ಹೋಗುವ.
ದೊಡ್ಡಪ್ಪನ ಹೆಸರನ್ನು ಹೇಳಿ ಬದುಕುಗಳಿ ನಾಯಿಗಳೇ ಹೋಗಿ. ಯಾಕೋ ಹಲವರೇಕೆ ಒಬ್ಬ ಸಾಕು ಕುಲಕ್ಕೆ ರತ್ನನು. ಅರ್ಜುನನ ಜೀವನ ಸಾರ್ಥಕವಾಯಿತು, ಸುಭದ್ರಾದೇವಿಯ ಗರ್ಭಾಂಬುದಿ ಪಾವನವಾಯಿತು. ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದ್ದೇನೆ. ಆದರೆ ಮಗನೇ, ನಮ್ಮಂತಹ ಪ್ರೌಢರೊಂದಿಗೆ ಯುದ್ಧ ಮಾಡುವುದಕ್ಕೆ ನಿನ್ನಿಂದ ಸಾಧ್ಯವಿಲ್ಲ. ಜಾಗ್ರತೆ. ಸಂಬಂಧದಲ್ಲಿ ದೊಡ್ಡಪ್ಪ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ್ಲಿಕ್ಕೆ ನಿನ್ನನ್ನು ದೊಡ್ಡಪ್ಪ ಅಂತ ಹೇಳಿದ್ರೆ ನನಗೆ ಹೇಸಿಗೆ ಆಗ್ತದೆ. ಪಾಂಡವರಾದಂತಹ ನಮ್ಮನ್ನು ಕೊಲ್ಲಬೇಕೆಂಬ ಉದ್ದೇಶವನ್ನು ಇರಿಸಿ ಅದೆಷ್ಟೋ ಉಪಾಯಗಳನ್ನು ಮಾಡಿದವ, ಎಲ್ಲವೂ ಕೂಡ ಅಪಜಯವಾಗಿ ಹೋಯಿತು. ಈಗ ಬಂದವ ಸಣ್ಣವ. ದೊಡ್ಡಪ್ಪ ಅಲ್ಲ, ನನ್ನನ್ನು ಅಪ್ಪ ಅಂತ ನೀನು ಕರಿಬೇಕಿಲ್ಲ. ಏನು ಮಾಡೋಣ, ನನ್ನ ಪಾಲಿಗೆ ಯೋಗ ಇಲ್ಲದೆ ಹೋಯಿತು.
ನೀ ಎಷ್ಟು ಮಂದಿ ಮಕ್ಕಳಿಗೆ ಅಪ್ಪನಾಗ್ಲಿಕ್ಕೆ ಹೊರಟಿದ್ದೀಯ? ಏ ನೀ ಮಾನ ಮರ್ಯಾದೆ ಇಲ್ಲದವನೇ, ಕೂಡಿದೆ ಯುದ್ಧ ಮಾಡಿ ಕಾಡಿಯ. ಕಲಿದ್ರೋಣ ಮೆಚ್ಚಿದೆ. ಯಾಕೆ? ಕುರುಕ್ಷೇತ್ರದ ರಣಕಣದಲ್ಲಿ ಒಬ್ಬಾತ ಅಗ್ನಿವೀರನನ್ನು ಕಂಡ ಅನುಭವವಾಯಿತು ಮಗು. ಮತ್ತೆ ನೀ ಬದುಕಿದ ದಾರಿ, ನೀ ನಡೆದ ರೀತಿ, ನೀ ಅರ್ಜಿಸಿದ ವಿದ್ಯೆ ಈ ಕ್ಷಣದಲ್ಲಿ ಉಪಯೋಗ ಬಂತು ಮಗು. ನಾಳೆ ಯಾರವ ಅಂತ ಲೋಕದವರು ಕೇಳಬೇಕು. ಅಷ್ಟು ಮಾಡಿದೆ ಮಗನೇ, ಮಾಡಿದೆ. ಶಿಶುಗಳು ನೀವು, ನಿಮ್ಮಡನೆ ಸಂಕರಕ್ಕಾಗಿ ನಾ ಬಂದೆ. ನಿನ್ನನ್ನು ಕಂಡಾಗಲೇ ನಾ ಸೋತೆ ಮಗ. ಸೋತಿದ್ದೀರಾ? ಸೋತೆವು ನಾವು. ಹಾಗಾದ್ರೆ ಪ್ರಸಂಗವನ್ನು ಬೇಗ ಮುಗಿಸಬಹುದು? ಮುಗಿಸುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ನೀನು ಇಷ್ಟು ಮಾಡಿದ್ದಕ್ಕೆ ಏನೂ ಕೊಡದೆ ಸುಲಭದಲ್ಲಿ ಮುಗಿಸುವುದಕ್ಕಾಗುತ್ತದೋ ಮಗು? ನಿಮ್ಮಿಂದ ಪಡೆಯಬೇಕಾದ್ದಿಲ್ಲಪ್ಪ. ಆದರೂ ನಿನ್ನ ಅಪ್ಪನಿಗೆ ಕೊಡಬೇಕಾದನ್ನು ಕೊಟ್ಟಿದ್ದೇನೆ. ಅದೇ ಅಪ್ಪನ ಮಗನಿಗೂ ಏನಾದ್ರೂ ಕೊಡಬೇಕು ಅಂತ ಬಂದಿದ್ದೇನೆ. ಯಾಕೆ ಆಡ್ತಾ ಇದ್ದೇನೆ ಬಲ್ಲಯ್ಯ? ಇಂದಿನ ದಿನದಲ್ಲಿ ನೀ ಮಾಡಿದ ಘನ ಸಾಧನೆಗೆ ಮೆಚ್ಚಿದೆ ಮಗು. ಭೀಷ್ಮರು ನಿನ್ನನ್ನು ಸೋಲಿಸಿ ನಿನಗೆ ಭಾರತ ರತ್ನ ಅಂತ ಬಿರುದು ಕೊಟ್ಟರು. ಇವತ್ತು ದ್ರೋಣ ನಿನ್ನಲ್ಲಿ ಹೋರಾಡದೆ ನಿನ್ನನ್ನು ಮೆಚ್ಚಿ ನಿನಗೊಂದು ಬಿರುದು ಕೊಡ್ತಾ ಇದ್ದೇನೆ. ವೀರ ರತ್ನನಾಗಿ, ವೀರ ಪಾರ್ಥನ ಕುವರನಾಗಿ ಭವಿಷ್ಯತ್ತನ್ನು ಕಂಡುಕೋ. ನಡೆ ಹಾರದೆ ನಿನ್ನ ಪ್ರಾಯದಲ್ಲಿ ಎಷ್ಟು ಹಾರಿದ್ದೇನೆ. ಹೌದಪ್ಪ, ನಾನು ಭಾವಿಸಿದ್ದು ಏನು ಕೂಡುದಿಲ್ಲ ಅಂತ. ಬಂದಂತಹ ನೀವು ಯುದ್ಧ ಮಾಡುವುದನ್ನು ಬಿಟ್ಟು ಶಿಶು ಹತ್ಯೆ ಬರ್ತದೆ. ಹೌದಪ್ಪ, ಬರ್ತದೆ, ಇನ್ನೊಂದು ಬರ್ತದೆ, ಅದೆಲ್ಲ ಬರ್ತದೆ ಅಂತ ಈಗ ಗೊತ್ತಾಯ್ತಾ ನಿಮ್ಗೆ? ಯಾಕೆ? ಮತ್ತೆ ಇಲ್ಲದಿದ್ರೆ ಈ ಹಿಂದಿನ ಘಟನೆ, ಶಿಶುತನದಲ್ಲಿ ಶಂಬರನೆಂಬ ಅಸುರನ ಹಸುವನೀಗಿದ ಆ ಸ್ಮರ ಹುಟ್ಟಿದ 7 ದಿನದಲ್ಲಿ ತಾರಕಾಸುರನನ್ನು ಕೊಂದವನಿದ್ದಾನೆ ಆ ಷಡಾಣನ. ನಿಜ. ಅಂದಿಗೆ ಅದು ಸರಿಯಾದ್ರೆ ಹಿಂದಿಗೆ ಇದು ಸರಿ ಮಾಡ್ತೇನೆ. ಅವರು ದೇವರ ಮಕ್ಕಳು, ನೀನು ಜೀವರ ಮಗ. ನಿಂದಲೇ ಪಟ್ಟು ಬೀಳ್ತೇನೆ. ಮಗು ಮಾತಾಡಬೇಡಿ, ಯುದ್ಧ ಮಾಡಿ. ಈಗ ಬಹಳಷ್ಟು ಮಾತಾಡ್ತೀರಲ್ವ ನೀವು? ಹಾಗೆ ಹೀಗೆ ಶಿಶು ಮತ್ತೊಂದು, ಇದು ಮಾತಾಡುವ ಸಮಯವ ಇದು? ನಮ್ಮ ಶಿಶು ಹತ್ಯಾ ದೋಷ ಬರ್ತದೆ ಮಗು. ದೋಷ? ಈಗ ಯಾವ ದೋಷ ಬಂತು ನಿಮಗೆ? ಮಾಡಿ ಈಗ ಯುದ್ಧ. ನನಗೆ ರಕ್ತ ಕಾಣಬೇಕಾಗಿ ಬಂತು. ನಿಮ್ಗೆ ರಕ್ತ ಅಲ್ಲ, ಬ್ರಾಹ್ಮಣರಾದ ನಿಮ್ಗೆ ಮನಸ್ಸು ಕಂಡ್ರೆ ಆಗುದಿಲ್ಲ ಮಗು. ಇದು ನನ್ನ ರಕ್ತ, ನಿನ್ನ ರಕ್ತ ಕಾಣಿಸಬೇಡ. ಅಂತೆ. ಓಯ್, ನೋಡಿದ್ದೀರಾ?
ಕೆಲವು ಸಲ ಹಾಗೆ ಮಕ್ಕಳ ಕೈಯಲ್ಲೂ ಪೆಟ್ಟು ತಿನ್ನುವ ದುರ್ಯೋಗ ಬರ್ತದೆ. ನನಗೆ ಇದು ಆದದ್ದು ನಾ ಮಾಡಿದ ತಪ್ಪಿಗೆ. ಇವನ ಅಪ್ಪ ನನ್ನೊಂದು ದೊಡ್ಡದು ಮಾಡುವುದಕ್ಕೆ ಬೇಕಾಗಿ ಅವತ್ತು ನಾನು ಅಷ್ಟು ಮಾಡಿದ್ದಕ್ಕೆ ಈ ಮಗ ಕೊಡಬೇಡುವ ಪ್ರಸಾದ ಸ್ವಲ್ಪ ಸಮಯ ಅಷ್ಟೇ. ನಾವು ಗ್ರಹಿಸಿದ್ದು ಬ್ರಾಹ್ಮಣರಿಗೆ ಏನೂ ಆಗುವುದಿಲ್ಲ ಅಂತ. ನೋಡಿ, ಬ್ರಾಹ್ಮಣರಿಗೂ ದೋಷ ಬಿಡುವುದಿಲ್ಲ ಅಲ್ವಾ? ಆದ್ದರಿಂದಲೇ ಹೆಬ್ಬೆರಳಿಗೆ ಆಘಾತ ಆಗಿದೆ. ಅಂದು ಏಕಲವ್ಯನನ್ನು ಧನುರ್ವಿದ್ಯೆಯಿಂದ ಮುಕ್ತನಾಗಿಸುವುದಕ್ಕೆ ಬೇಕಾಗಿ ಅವನ ಹೆಬ್ಬೆರಳು ಕೇಳಿದ್ದೆ. ಇವತ್ತು ಹೆಬ್ಬೆರಳಿಗೆ ಆಗಿದೆ ಗಾಯ. ಹೊತ್ತು ಮುಳುಗುತ್ತಾ ಉಂಟು. ಬ್ರಾಹ್ಮಣರಿಗೆ ನಿತ್ಯ ಕರ್ಮ ಯಾವತ್ತು ಧರ್ಮ. ಆದ್ದರಿಂದ ಕರ್ಣನಿಗೆ ಆಹ್ವಾನ ಕೊಟ್ಟಿದ್ದೇನೆ. ಯುದ್ಧ ಮುಂದುವರಿಯಲಿ. ಸ್ನಾನಾದಿಗಳನ್ನು ಮುಗಿಸಿ ಮುಂಭಾಗದಲ್ಲಿ ಯಾರು ನಿಂತದಂತ ಯೋಚಿಸು. ಕಾರಣ ನನ್ನ ಹಾಗೆ ಇರುವುದು ನಿನ್ನಪ್ಪ ಪಾರ್ಥ. ನಾವು ಚಕ್ರವ್ಯೂಹ ಕಟ್ಟಿದ್ದು ಶಿಶು ಹತ್ಯೆ ಮಾಡ್ಲಿಕ್ಕಲ್ಲ. ಕಳ್ಳ ವಿಳಾಸ ಇಲ್ಲದ ಜಾತಿಗೆ ಹುಟ್ಟಿದವನೇ ಈಗ ಬಂದು ನನಗೆ ಪ್ರಶ್ನಿಸಿದ. ಮಾತ್ರ ಹಿಮ್ಮೆಟ್ಟುವುದಿರಲರಿತು ಅರಿಭಯಂಕರದ್ರೋಣನರಿತು ಅರಿಭಯಂಕರ ದ್ರೋಣನರಿತು ಶಿಶುವೇ ಸಂಗರದೊಳಿತ ಪಣಿಗಂಡ ಹೊರನೀತ ಶಿಶುವೇ. ಒಬ್ಬ ಶಿಶು ಅಂತ ನಾವು ಭಾವಿಸಿದರೆ ಷೋಡಶ ವರ್ಷ ತುಂಬುತ್ತಾ ಇರುವ ಈ ಬಾಲಕ ಸಮಗ್ರವಾದ ಚಕ್ರವ್ಯೂಹವನ್ನೇ ಪುಡಿಗಟ್ಟುತ್ತಾ ಇದ್ದಾನೆ. ಈತ ಶಿಶುವಲ್ಲ, ಪಣೆಗಣ್ಣ ಶಿವನಂತೆ ರಂಜಿಸ್ತಾ ಇದ್ದಾನೆ. ಇನ್ನು ನಾವು ಏನು ಮಾಡುವುದು? ನಾವು ಕೈ ಬಿಡಬೇಕಷ್ಟೇ, ಉಪಾಯ ಇಲ್ಲ. ಆದ್ದರಿಂದ ಇನ್ನು ಆಚಾರ್ಯರು ಹೊಣೆ ಅಂತ ಯಾರೂ ಹೇಳಬೇಡಿ. ನಿಮ್ಮ ನಿಮ್ಮ ಜೀವಕ್ಕೆ ನೀವೇ ಹೊಣೆ. ರಕ್ಷಣೆ ಮಾಡಿಕೊಳ್ಳಿ. ನಂಬಿದೆ, ಗುರುಗಳನ್ನು ನಂಬಿದೆ, ನಂಬಿಕೆಗೆ ದ್ರೋಹವನ್ನು ಮಾಡಿದ್ದಾರೆ. ಮಧ್ಯೆ ನೀರಿನಲ್ಲಿ ನಮ್ಮ ಕೈಯನ್ನು ಬಿಟ್ಟಿದ್ದಾರೆ. ಏನು ಮಾಡೋಣ, ಏನು ಮಾಡೋಣ, ಏನು
ರಾಹುಗ್ರಸ್ತ ಚಂದ್ರನಂತಾಗಿದೆ. ವಿಚಾರ ಏನು ಎನ್ನುವುದನ್ನು ಅರ್ಥವಿಸಿಕೊಂಡು ಬಂದವನಿದ್ದೇನೆ. ಅಣ್ಣ, ನಾವು ತಪ್ಪಿದ್ದೆಲ್ಲಿ ಗೊತ್ತುಂಟ? ಎಲ್ಲಿ? ಬ್ರಾಹ್ಮಣರನ್ನು ನಂಬಿಕಿಟ್ಟೆವು. ಅದು ಹೌದು ವಿಷಯ. ಎಲ್ಲಾ ಬ್ರಾಹ್ಮಣರು ಅಂತಲ್ಲ, ನಮ್ಮಲ್ಲಿ ಕೆಲವು ಬ್ರಾಹ್ಮಣರಿದ್ದಾರೆ. ಸುಮ್ಮನೆ ಅವರನ್ನು ಏನು ಮಾಡಬಹುದು ಅಂತ ಕೇಳಿದ್ರೆ ಎಲ್ಲಿಯಾದ್ರೂ ಪ್ರಚಾರಕರಾಗಿ ಅವರಾಗಬಹುದು. ಅದು ಬಿಟ್ಟರೆ ದುಡಿಮೆಯಲ್ಲಿ ಏನಾದ್ರೂ ತೋರಿಸ್ತಾರ? ಇಲ್ಲವೇ ಇಲ್ಲ. ಯಾಕೆ? ನಮ್ಮ ಕಿಸೆಯಿಂದ ಖರ್ಚಾಗದೇ ಇರುವಂತಹ ಎರಡು ದಾರಿಗಳು ಅಂತ ಹೇಳಿದ್ರೆ, ಒಂದು ಸಲಹೆ, ಮತ್ತೊಂದು ವಿಮರ್ಶೆ. ಇವರು ಇಲ್ಲಿ ಕೂತ್ಕೊಂಡು ಇದನ್ನೇ ಮಾಡೋದು ಬಿಟ್ರೆ ಬೇರೆ ಯಾವುದಾದ್ರೂ ಇವರಿಂದ ಸಾಧ್ಯ ಆಗಿದೆ? ಪ್ರಯೋಜನವೇ ಇಲ್ಲ. ಅವರು ಹೇಳಿದ ಮಾತೇನು? ಅರ್ಜುನನೊಬ್ಬ ತಪ್ಪಿದರೆ ಮಿಕ್ಕ ದೂರ್ಜಟಿ ಮೊದಲಾದ ಭಟರಾದವರು ಎನಗಿದಿರೆ ಎನ್ನುವ ಹಾಗೆ. ನಾಳೆ ಏನು ಹೇಳಿಯಾರು ಇನ್ನು ಪುನಃ? ಈಗ ಬಂದು ಹೇಳ್ತಾ ಇದ್ದಾರೆ, ಅಮಮ ಹಣೆಗಣ್ಣ ಹರನೀತ, ನಿಮ್ಮ ಪ್ರಾಣಕ್ಕೆ ನೀವೇ ಹೊಣೆ ಅಂತ. ನಿಜ. ನಾಳೆ ಚಿಂತೆ ಮಾಡು, ಪುನರಪಿ ಬರ್ತಾರೆ. ಅಭಿಮನ್ಯು ಒಬ್ಬ ತಪ್ಪಿದರೆ ಪುನರಪಿ ಚಿಂತೆ ಮಾಡು, ಪುನರಪಿ ಬರ್ತಾರೆ. ಧರ್ಮರಾಯ ಒಬ್ಬ ತಪ್ಪಿದರೆ, ಎಲ್ಲವರು ತಪ್ಪಿದರೆ ಇವರೆಂತ ಕರ್ಮ ಯುದ್ಧ ಮಾಡುದು? ಮತ್ತೆ ನಮಗೆ ಅದೇ ಕೆಲಸ ಆದೀತು. ಎಂತದು ಹೇಳುವಾಗ ಬಾಯಿ ಬಿಡ್ಲಿಕ್ಕೆ ಪುರುಸೊತ್ತಿಲ್ಲ. ಪುಡಿ ಮಾಡ್ತೇವೆ, ಪುಡಿ ಮಾಡ್ತೇವೆ, ಎಂತದು ಚಕ್ಕುಲಿ ಪುಡಿ ಮಾಡುವುದು ಇವರು. ಹಪ್ಪಳ ಇವರೆಲ್ಲ ಎಷ್ಟಾದ್ರೂ ಅಷ್ಟೇ. ಯಾಕೆ? ಬ್ರಾಹ್ಮಣರು ರಕ್ತ ಬಿಡು, ಪದಾರ್ಥಕ್ಕೆ ಸರಿಯಾದ ಮೆಣಸನ್ನು ಹಾಕುವವರಲ್ಲ. ಅದು ಸುಮ್ಮನೆ ಉಪ್ಪಿನಕಾಯಿ ನಕ್ಕುತ್ತಾರೆ. ಆದ್ರೂ ನಮ್ಮಲ್ಲಿರುವ ಬ್ರಾಹ್ಮಣರು ಸಿಹಿ ತಿನ್ನುವುದು ಬಿಟ್ರೆ ಇವರೆಲ್ಲ ಏನು ಮಾಡಿಯಾರು? ಆಲೋಚನೆ ಮಾಡಬೇಡ, ಯುದ್ಧಕ್ಕೆ ಯಾರು ಇಲ್ಲ ಎನ್ನುವ ಹಾಗೆ ಚಿಂತಾಕ್ರಾಂತನಾಗಬೇಕಾದಂತಹ ಅನಿವಾರ್ಯತೆ ಇಲ್ಲ. ವೀರ ದುಶ್ಯಾಸನ, ಶೂರ ದುಶ್ಯಾಸನ, ಗಂಭೀರ ದುಶ್ಯಾಸನ, ನಾನಿದ್ದೇನೆ, ಕೊಡುವೆಯೋ? ಅಪ್ಪಣೆ ಕೊಟ್ರೆ ನೀನೇನು ಮಾಡ್ತಿ? ನೋಡು ನಿನಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಸ್ವಲ್ಪ ಹಿಂದೆ ಹೋಗು, ಹೋಗಿ ಹಿಂದೆ. ಅಂದ್ರೆ ಅರ್ಥ ಆಗಲಿಲ್ಲ. ನಿನ್ನ ಯೋಚನಾ ಲಹರಿಯನ್ನು ಹಿಂದಕ್ಕೆ ಹಾಯಿಸು. ಹಿಂದೆ? ಹೌದು. ವೇದ, ಶಾಸ್ತ್ರ, ಇತಿಹಾಸ, ಪುರಾಣ, ಮೀಮಾಂಸಾದಿಗಳು. ಹೌದು. ಇದನ್ನು ಸರಿಯಾಗಿ ಕರಗತಗೊಳಿಸಿಕೊಂಡವ. ಪುರಾಣದ ಒಂದು ಕತೆ ನಿನಗೆ ಗೊತ್ತಿಲ್ಲ ಅಂತಲ್ಲ, ನನಗೆ ಗೊತ್ತುಂಟು ಅಂತ ಹೇಳ್ತೇನೆ. ನನಗೆ ನೆನಪು ಹುಟ್ಟಿಸು. ಹೌದು, ನನಗೆಲ್ಲ ಮರ್ತೋಗಿದೆ. ಸಮುದ್ರ ಮಥನ ಕಾಲದಲ್ಲಿ ಅಮೃತ ಬರುವುದಕ್ಕಿಂತ ಮೊದಲಾಗಿ ದೇವತೆಗಳಿಗೂ ದಾನವರಿಗೂ ಘನಘೋರವಾದಂತಹ ಸಂಗ್ರಾಮ ಏರ್ಪಟ್ಟಿದೆ ಅಂತೆ. ಅದಕ್ಕಿಂತಲೂ ಮಿಗಿಲಾದ ಯುದ್ಧವನ್ನು ಇಂದಿನ ರಣಧಾರಣಿಯಲ್ಲಿ ನಾನು ತೋರಿಸ್ತೇನೆ. ನನ್ನ ಯುದ್ಧದ ಟಿವಿಯನ್ನು ಹಿಂದೆ ಕೂತ್ಕೊಂಡು ನೋಡ್ಬೇಕು. ಸಂತೋಷ ಆಯ್ತು. ಒಂದು ವಿಚಾರ ಮಾತ್ರ ನಿನ್ನಲ್ಲಿ ಹೇಳ್ತೇನೆ. ಏನು? ನೀನು ಏನು ಬೇಕಾದ್ರೂ ಮಾಡು, ಆದರೆ ನಮ್ಮ ಮಾವನಾದಂತಹ ಶಕುನಿಯ ಅನುಕರಣೆ ಒಂದು ಮಾಡಬೇಡ. ಇಲ್ಲ, ನೀನು ಆಲೋಚನೆ ಮಾಡಬೇಡ. ನಾನು ಈ ಶೈಲಿಯನ್ನು ಹಿಡ್ಕೊಳ್ತೇನೆ. ಹಾಗಂತ ಮಾವನ ಅನುಕರಣೆ ಅಂತ ಅಲ್ಲ. ಸರಿ, ಹಿರಿಯವರು ಮಾವನು ಮತ್ತೊಬ್ಬರ ಅನುಕರಣೆ ಮಾಡಿಯೇ ಅಲ್ವ ಮಾವ? ಆಗಿರ್ಬೋದು. ಹಾಗೆಯೇ ನಾವು ನಮಗೆ ಹಿರಿಯವರ ಆಶೀರ್ವಾದ ಎನ್ನುವುದು ಮಂತ್ರಾಕ್ಷತೆ. ಹಾಗೆ ಮುಂದುವರಿಯೋಣ. ಶುಭವಾಗಲಿ, ಶುಭವಾಗಲಿ. ನೀನು ಹೋಗುದಕ್ಕೆ ಬಂದದ್ದ ಅಲ್ಲ ಯುದ್ಧ ಮಾಡೋದಕ್ಕೆ ಬಂದ? ಮತ್ತೆ ಹೆದರಿಸುವುದಂತದ್ದು? ನೀವು ಮೆಲ್ಲ ಬಡೀರಿ ಮಾರೆ. ಹೆದರಿಸ್ಲಿಕ್ಕಿಲ್ಲ.
ನೀನು ಅಳುವುದ ನಗುವುದ? ನನಗೆ ರಕ್ತವನ್ನು ಕಂಡ್ರೆ ಏನಾಗುವುದಿಲ್ಲ. ಹಾ. ನನಗೆ ಯಾರಾದ್ರೂ ಸಿಟ್ಟುಗೊಂಡದ್ದು ನೋಡಿದ್ರೆ ನನಗೆ ಹೆದರಿಕೆ ಆಗ್ತದೆ. ಈಗ ನನ್ನನ್ನು ನೋಡಿ ಹೆದರಿಕೆ ಆಯ್ತಾ? ಹೆದರಿಕೆ ಅಂತಲ್ಲ, ಮತ್ತೆ? ಯಾರಿಗೂ ಸಿಟ್ಟು ಬಂದ್ರು ಮೊದಲು ಹೊಡಿಲಿಕ್ಕೆ ಸಿಗುವುದು ನಾನು. ಅದಕ್ಕೆ ನನಗೆ ಹಾಗಾದ್ರೆ ಸಮಸ್ಯೆ ಆದದ್ದು ನಿನ್ನ ಅದೊಂದು ಮಾತ್ರ. ನಿನ್ನ ಬುದ್ಧಿ ನಿನ್ಗೆ ಅರ್ಥ ಆಗಿದಲ್ವಾ? ಅದು ಅರ್ಥ ಆಗದೆ ಇಷ್ಟು ವರ್ಷ ಜೀವನಾನುಭವದಲ್ಲಿ ಅಷ್ಟು ಅರ್ಥ ಆಗದೆ ಇರ್ತದ? ಭೀಷಣ ನೀನಹುದೆಲ್ಲವ ದುಶ್ಯಾಸನ. ಹಾ. ನಿನ್ನನ್ನು ಭಂಗಿಸದಿರೆ ಹಾ. ನನಗೆ ಶಸ್ತ್ರ ಸನ್ಯಾಸ. ಅದು ಯಾರನ್ನು ಕರೆದದ್ದು ಯಾರನ್ನ? ನಿನ್ನನ್ನು. ನನ್ನನ್ನು? ಚತುಸ್ಸಾಗರ ವಲಯಾಂಕಿತವಾದಂತಹ ಭರತ ಖಂಡದಲ್ಲಿ ಇವ ಮೂಲಕ್ಕೆ ಕೈ ಹಾಕಿದ. ಹೇಗೆ ಮುಗಿಸ್ತೀಯ ಇವತ್ತು? ನಮ್ಮದಾದಂತಹ ಚಂದ್ರವಂಶ ಎನ್ನುವುದು ಬಹಳಷ್ಟು ಪವಿತ್ರತೆಯನ್ನು ಪಡೆದದ್ದು. ಅದು ನಿನ್ಗೂ ಗೊತ್ತಾಯ್ತಲ್ಲ, ಅದು ಪುಣ್ಯ. ಕೇವಲ ರಾಜ್ಯಕ್ಕೆ ಬೇಕಾಗಿ ಸಹೋದರರಾಗಿದ್ದಂತಹ ನಾವು ದಾಯಾದಿಗಳಾಗಿ ಹೋದೆವು. ಗುರುಗಳಾದಂತಹ ಆಚಾರ್ಯ ದ್ರೋಣರು ತುಂಬಾ ವೇಗದಲ್ಲಿ ಹೋಗ್ತಾ ಇತ್ತು, ಇವ ಬಂದು ಹಾಳು ಮಾಡಿಬಿಟ್ಟ. ಚಕ್ರವ್ಯೂಹವನ್ನು ಬಲಿದಿದ್ದಾರೆ. ವೇದಿಸುವುದಕ್ಕೆ ನೀನು ಬಂದಿದ್ಯಲ್ಲ ಮಗು. ಚಕ್ರವ್ಯೂಹ ಅಂತ ಹೇಳಿದ್ರೆ ಏನು ಸಾಮಾನ್ಯ ಅಂತ ಭಾವಿಸಿದೆಯೇನೋ? ಕರ್ಣ, ದ್ರೋಣ, ದುಶಾಸನ ಮೊದಲಾದ ವೀರರೆಲ್ಲ ಇದ್ದಾರೆ. ಇದನ್ನು ಗೆಲ್ಲುವುದಕ್ಕೋ ಕೊಲ್ಲುವುದಕ್ಕೋ ನಾನೇ ಹೋಗುತ್ತೇನೆ, ನನ್ನಿಂದ ಸಾಧ್ಯ ಆಗುತ್ತದೆ ಎನ್ನುವ ಹಾಗೆ ಬಂದಿದ್ಯಲ್ವೋ? ಇದು ನಿನ್ನಿಂದ ಸಾಧ್ಯವೇನೋ ಮಗನೇ? ಸತ್ಯ ಹೇಳ್ಬೇಕು, ಇದು ಯಾರದ್ದು? ನನ್ನದಂತೂ ದೇವರಾಜ. ಹಾಗಾದ್ರೆ ಸ್ವಂತದ್ದಿಯಲ್ಲಿಲ್ವಾ? ನಾವು ನಮ್ಮನ್ನು ಪ್ರತಿಷ್ಠಾಪಿಸಿಕೊಳ್ಳುವಲ್ಲಿವರೆಗೆ ಹಾ. ಯಾರ್ಯಾರದ್ದನ್ನು ಹಿಡ್ಕೊಂಡಾದ್ರೂ ಕಾಣಿಸಿಕೊಳ್ಬೇಕು. ಇನ್ನೊಬ್ಬರ ಶೈಲಿಯನ್ನು ಹಿಡ್ಕೊಂಡೇ ನೀನು ಬದುಕುವುದಾ? ನಿನ್ಗೆ ಅದಕ್ಕಿಂತ ಸಾಯ್ಲಿಕ್ಕೆ ಆಗುದಿಲ್ವಾ? ಸಾಯುವುದು ಯಾಕೆ? ಹಾ. ಸಾಯಬಾರ್ದು. ಸತ್ರೆ ಇವತ್ತಿಗೆ ಮುಗೀತು. ಆಹಾ. ಇದ್ದು ಈಸಬೇಕು, ಹಾ. ಇದ್ದು ಜಯಿಸಬೇಕು. ಹಣೆ ಬರ ಕೆಟ್ಟವನೇ. ತಮ್ಮ, ಹೈ. ಯುದ್ಧಕ್ಕೆ ಬಂದಿಯೇನ? ಇವ ಯಾವ ಸಂತಾನದವ ಇವ? ಯುದ್ಧವೇ ಮಾಡ್ತಿ ಅಂತ ಇದ್ರೆ ನಿನ್ನ ಏಯ್! ಆ ಸಾಹಿತ್ಯವನ್ನು ಕೊಲ್ಬೇಡ ಪಾಪಿ ಮಗಲೇ. ಒಂದ ಇಲ್ಲಿದ್ದು ಇಲ್ಲ ಅಲ್ಲಿ ಯಾವ್ದು ಒಂದನ್ನು ಹಿಡ್ಕೊ. ಕುಮಾರ ಇದು ಕುಮಾರ ಹೀಗೆ ಲಕಾರ ರಕಾರ ಬರಲಿಲ್ವಾ? ಬರ್ತದೆ, ಅದು ಶೈಲಿಯ. ಹಾ ಸರಿ, ಆಯ್ತು, ಮುಂದುವರಿಸಿ. ನಿನ್ನನ್ನು ನೋಡುವಾಗ ಎಂಥವನಿಗಾದರೂ ಕೂಡ ಒಮ್ಮೆ ಎದೆ ಸೆಟದು ನಿಲ್ಲಲೇಬೇಕು. ಯಾಕೆ ಬಲ್ಲೆಯ? ನಮ್ಮದಾದಂತಹ ಚಂದ್ರವಂಶದಲ್ಲಿ ಅದೆಷ್ಟೋ ಮಂದಿ ಪರಾಕ್ರಮಿಗಳು ಹುಟ್ಟಿ ಆಳಿ ಬಾಳಿದರೂ ಕೂಡ ನಿನ್ನಂತಹ ಸಾಧನೆಯನ್ನ ಮಾಡುವಲ್ಲಿ ಯಾರು ಯಶಸ್ಸನ್ನು ಕಂಡವರಲ್ಲ. ಆದ್ದರಿಂದ ನೀನು ಪ್ರತ್ಯಕ್ಷ ಪ್ರಳಯ ಕಾಲದ ಲೋಕೇಶನೇನು? ಸಂಶಯ ಉಂಟಾ? ಅಲ್ಲ, ನೀನು ಲೋಕೇಶನೇ. ಈ ಸ್ವರವನ್ನು ಕೇಳುವಾಗ ಹಾ. ಗಂಟಲಲ್ಲಿ ಏನಾದ್ರು ಸಿಕ್ಕಿಗೋ ಮಾತಾಡ್ತಾರಲ್ವ, ಹಾಗಾಯ್ತು. ಅದು ಶೈಲಿ. ಇದು ಶೈಲಿಗೆ ಬೆಂಕಿ. ಕುಮಾರ, ಯುದ್ಧಕ್ಕೆ ಎನ್ನುವ ಹಾಗೆ ಬಂದಿದ್ಯಲ್ಲ. ಯುದ್ಧಕ್ಕೆ ಬಂದವ ಸಾಮಾನ್ಯ ಅಂತ ಭಾವಿಸಿದೆಯೇನು? ವೀರ ದುಶ್ಯಾಸನ, ಶೂರ ದುಶ್ಯಾಸನ, ಗಂಭೀರ ದುಶ್ಯಾಸನ ನನ್ನ ಜೊತೆಯಲ್ಲಿ ಕಾದಾಟವನ್ನು ಮಾಡಿದ್ದು ಹೌದು ಅಂತಾದರೆ ಯಮನ ಆಲಯವನ್ನು ಸೇರಬೇಕಾದೀತು. ನಿಮ್ಗೇನಾದ್ರೂ ವಾತ ಹೇಳ್ತಿದ್ದ? ಮತ್ತೆ ಒಂದು ಬದಿಗೆ ಹೋಗ್ತಾ ಇದ್ವಿ. ಅದು ಶೈಲಿಯ. ದುಶ್ಯಾಸನ ಅಷ್ಟು ಮಾಡದಿದ್ರೆ ಯಾರು ದುಶ್ಯಾಸನ ಅಂತ ಒಪ್ಪಿಕೊಂಡಿದೆ. ಅಂತಿಂತ ಅಷ್ಟು ಮಾಡಿ ಬಿಟ್ಟಿದ್ದಾರೆ. ಹೌದಾ? ಹಾಗಾದ್ರೆ ದುಶ್ಯಾಸನ ಅಂದ್ರೆ ಸರಿ ಇದ್ದವಲ್ಲ, ಹುಚ್ಚ ಅಲ್ಲ, ಅದು ಮಾಡುವವರೇ ಮಾಡಿದ್ರೆ ಸರಿ ಇದ್ದದ್ದಿ. ಮತ್ ನಮ್ಮಂತವ್ರ ಕೈಗೆಲ್ಲ ಸಿಕ್ಕಿದ ಮೇಲೆ ಅರೆ ಹುಚ್ಚಾಗದು ಮತ್ತೆ ಅಂತ ನಿನಗೆ ಬಂದದ್ದು ಯಾಕೆ? ಯುದ್ಧವೇ ಬದ್ಧ ಎನ್ನುವ ಕಾರಣದಿಂದ ಬಂದವನಿದ್ದೇನೆ. ಮಾಡಿ ಯುದ್ಧ. ನಾನು ನೀನು ಯುದ್ಧ ಮತ್ತೆ ನಿನ್ನಲ್ಲಿ ಮತ್ತೆ ಇಲ್ಲಿ ಊಟ ಉಂಟಂತ ಬಂದದ?
ಮಗು ಮಗು ಒಂದು ಶೈಲಿ ಉಂಟು ಆಯ್ತು, ನಿನ್ನದೊಮ್ಮೆ ಮುಗಿಸು ಮಹಾರಾಯ. ನನಗೆ ಇವತ್ತು ಅದು ತಲೆಗೆ ಹೌದು. ಒಬ್ಬ ತ್ಯಾಗಿ ಮತ್ತೊಬ್ಬ ಯೋಗಿ ಇಬ್ಬರು ಸೇರಿದರು ಅಂತಾದರೆ ನಮ್ಮದಾದ ಈ ಹತ್ತಿನೆಯ ಸಾಮ್ರಾಜ್ಯ ಚತುರ್ಥಾಗರ ವಲಯಾಂಕಿತವಾದ ಭರತ ಖಂಡದಲ್ಲಿ ಸುತ್ತ ತುದಿಯನ್ನು ಏರ್ತದೆ. ಚಪ್ಪಾಳೆ ತಟ್ಟಿ ಚಪ್ಪಾಳೆ ಬೇಕು ಅಂತಾದ್ರೆ ಅವರೇ ತಟ್ಟುತ್ತಾರೆ, ನೀನು ಚಪ್ಪಾಳೆ ಕೇಳುದಲ್ಲ. ಆದ್ರೆ ಒಂದು ಸಂತೋಷ ಆಯ್ತು, ಆವತ್ತು 4 ದಿವಸ ನಮ್ಮ ಜೊತೆ ಬಂದದಕ್ಕೆ ಸಾರ್ಥಕ ಆಯ್ತು. ನೀನು ಸರಿಯಾಗಿ ಎಲ್ಲಾ ಸ್ವಾತಂತ್ರ್ಯವನ್ನು ನನಗೆ ಕೊಡಬೇಡ. ಇನ್ನೊಂದು ದಿವಸ ಇಂಥದ್ದೇ ಸಂದರ್ಭ ಬಂದ್ರೆ ನಿನ್ನ ಹಾಗೂ ಮಾತಾಡಿದ್ರು ಮಾತಾಡಿ. ಯಾರು? ಹೌದಾ? ಅಷ್ಟು ಸಮಯ ಬದುಕಿದ್ದಕ್ಕೆ ಬಿಟ್ರೆ ಅಲ್ವಾ? ಯಾರು? ನಿನ್ನ ಕೈಕಾಲು ಕಾಡಿದ್ದಾರೆ. ಭಾಷೆ ಗಂಜುವೆ ನೋಡ್ತಾ ತೆಗೆದಚ್ಚೋ ಕೊಳ್ಳದಿರು ಎಂದು ಬೇಡವೇನೋ. ಆಯ್ತು, ಕೊಳ್ಳದಿರುವ ಕೊಲ್ಲದಿರುವ ಏನು ಹೇಳಿದ? ನನ್ನ ಪೃಷ್ಠಭಾಗ ನಜ್ಜುಗುಜ್ಜಾಗಿದೆ ಪುಣ್ಯಾತ್ಮ. ಸರಿ ಇದ್ರೆ ಅಲ್ವಾ ಅದು ನಜ್ಜು ಗುಜ್ಜಾವು? ಕಾಲು ತೆಗಿಯ ನೋಡು ಒಮ್ಮೆ ಹೇಳು ಹೇಳು. ನಾನು ಏತಕ್ಕೆ ಬಂದೇನು ನಾನೇ ಮೇಲೆ ಹೇಳ, ಹೇಳಲಿಕ್ಕೆ ನಿಲ್ಲ. ಬೇಗ ನಿಮಗೆ ಕೆಳಗೆ ಬೀಳಿಸ್ಲಿಕ್ಕೆ ಆಗ್ತದೆ, ಮೇಲೆ ಏರಿಸ್ಲಿಕ್ಕೆ ಆಗಿಲ್ಲ. ಇಲ್ವಾ ನಿನ್ನ ಸಂತಾನದವರು? ಅವರ ಹತ್ರ ಹೇಳು. ನಿನ್ನ ಮುಖ ನಿನ್ನ ಮುಖ. ಆ ಹಲ್ಲಿಗೆ ನೀರು ತೋರಿಸದು ಎಷ್ಟು ವರ್ಷ ಆಯ್ತಾ? ಕರ್ಪೂರ ತಾಂಬೂಲ್ವಾ? ಅನ್ನಕ್ಕೆ ಒಂದಲ್ಲ, ಅದು ಕೂಡ 2 ವಾಸನೆ ಬರ್ತದೆ. ನನಗೆ ನನ್ನ ಬಗ್ಗೆ ಹೆಮ್ಮೆ ಅನ್ನಿಸ್ತಾ ಉಂಟು ಮಗು. 4 ವರ್ಷಕ್ಕಿಂತ ಹಿಂದೆ ಬಿಟ್ಟದ್ದು ಈಗಲೂ ನಿನಗೆ 2 ಬರ್ತದೆ ಅಂತ ಇದ್ರೆ ಆಗಿನ ಸ್ಥಿತಿ ಹೇಗಿರ್ಬೇಡ. ಆವತ್ತು ಹಾಗಾಗುವಾಗ ನೀನು ಬದುಕಿದ್ದು ನಿನ್ನ ಪುಣ್ಯ. ನಾನು ಬದುಕಿದ್ದಲ್ಲ, ಮತ್ತೆ ಆ ಸತೀಶನ ಕರುಣೆ. ತಾಯಿಗೆ ಅಪಮಾನ ನಾ ಮಾಡಿದ ನಾಯಿಯೇ. ಮತ್ತೇನು ಪುಣ್ಯ ಅಂತ ಹೇಳು. ಮತ್ತೆ ಅದೆರಡು ಒಂದೇ ಅಲ್ವಾ? ಅದು ತೊಂದರೆ ಇಲ್ಲ, ಶಬ್ದ ದೊಡ್ಡದು ಬರ್ತದೆ. ನಾಯಿಯೇ ನೀನು. ನಾನು ಕೊಲ್ಲುತ್ತಿದ್ದೆ. ನಾಯಿ ಅಂತ ಹೇಳ್ಬೇಡ, ಶುನಕ ಅಂತ ಹೇಳು. ಆಯ್ತು, ಶುನಕವೇ. ಹಾ. ನಿನ್ನನ್ನು ಕೊಲ್ಲುತ್ತಿದ್ದೆ. ಆದ್ರೂ ಏನು ಮಾಡೋಣ ಹೇಳು? ದೊಡ್ಡಪ್ಪ ಭಾಷೆ ಮಾಡಿದ್ದಾರೆ, ಅದಕ್ಕಾಗಿ ನಿನ್ನನ್ನು ಬದುಕುವುದಕ್ಕೆ ಬಿಡ್ತೇನೆ. ಯುದ್ಧ ನಿನ್ನಂತವನಿಗೆ ಈ ಕತ್ತಿ ಬೇರೆ. ನನ್ನದನ್ನು ನೀನು ಬಿಸಾಡ್ಲಿಕ್ಕಿಲ್ಲ. ಇನ್ನು ಮುಂದಾದ್ರೂ ನಿನ್ನ ಶೈಲಿಯನ್ನು ಹಿಡ್ಕೊ, ಇನ್ನೊಬ್ಬರ ಶೈಲಿಯನ್ನು ಹಿಡ್ಕೊಂಡು ನೀನು ಬದುಕಬೇಡ. ಅಧಿಕ ಪ್ರಸಂಗಿ ಭಾಷೆ ಇಲ್ಲದವ. ಆ ಹುಡುಗನ ಮಾತು ಕೇಳಿದ ಉತ್ತರ ಕೊಡ್ತಿದ್ದೆ. ಮಕ್ಕಳ ಜೊತೆಯಲ್ಲಿ ನಾವೆಲ್ಲ ಸರಸ ಸಮರ ಸಂಭಾಷಣೆಗೆಲ್ಲ ಸರಿಯಾದ ವೇದಿಕೆ ಅಲ್ಲ. ಅವ ಏನಂದದ್ದು, ಇನ್ನೊಬ್ಬರ ಅನುಕರಣೆ ಮಾಡಬೇಡ ಅಂತ. ಅನುಕರಣೆ ಮಾಡಿದ ಕಾರಣದಿಂದ ಇಲ್ಲಿಯವರೆಗೆ ನಾನು ಬದುಕಿದ್ದೇನೆ. ಇವ ಹೌದಾ ಕಾಣಿಸಿಕೊಳ್ಳುವುದು ಇರ್ಲಿ. ಆದ್ರೆ ಒಂದು ಮಾತನ್ನು ಹೇಳಿದ್ದಾನೆ, ನಿನ್ನ ಪ್ರಾಣವನ್ನು ಬಿಟ್ಟಿದ್ದೇನೆ. ಯಾಕೆ? ನನ್ನ ಜೀವಿತಾವಧಿಯಲ್ಲಿ ಮಾಡಿದ ಒಂದೇ ಒಂದು ಪುಣ್ಯದ ಕಾರ್ಯ, ದ್ರೌಪದಿಯ ಸೀರೆ ಎಳೆದದ್ದು. ಆದ್ರಿಂದ ಇವತ್ತು ನನ್ನ ಪ್ರಾಣ ಉಳಿದದ್ದು. ನಮ್ಮ ಹೊಂತಕಾರಿಗಳಲ್ಲಿ ನಾನು ಹೇಳುವುದಿಷ್ಟೇ, ನಾಳೆಯಿಂದ ನಿಮ್ಮ ಪ್ರಾಣ ಉಳಿಬೇಕಾ, ಬೆಳಿಗ್ಗೆ ಎದ್ದು ದಾರಿಯಲ್ಲಿ ಸಿಕ್ಕ ಹೆಮ್ಮಕ್ಕಳ ಸೀರೆ ಸೆರಗಿಗೆ ಕೈ ಹಾಕಿ. ಪರಿಣಾಮ ಒಳ್ಳೆದಾದ್ರೆ ನನ್ನನ್ನು ನೆನೆಸಿಕೊಳ್ಳಿ, ಪರಿಣಾಮ ಕೆಟ್ಟದಾದ್ರೆ ಯಾರಿಗೆ